ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ವೀಳ್ಯದೆಲೆಯಲ್ಲಿ ಮೂಡಿದಂತಹ ಗೂಡು ದೀಪದ ಬಗ್ಗೆ. ಹಾಗೆ ಅದರ ಬಗ್ಗೆ ಈಗ ಪೂರ್ತಿ ವಿಡಿಯೋ ಇದರಲ್ಲಿದೆ, ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ವೀಳ್ಯದೆಲೆಯಲ್ಲಿ ಮಾಡಿದ ಗೂಡು ದೀಪವನ್ನು ನೋಡಿಕೊಂಡು ಬರೋಣ. ಈಗ ಅವರ ಮನೆ ಮುಂದೆ ಇದ್ದೇನೆ ನಾನು. ಬನ್ನಿ, ನಿಮಗೆ ತೋರಿಸ್ತೇನೆ ಗೂಡು ದೀಪ ಹೇಗಿದೆ ಅಂತ. ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಈ ಗೂಡು ದೀಪವನ್ನು. ವೀಳ್ಯದೆಲೆ ಮತ್ತು ಸೇವಂತಿಗೆ ಹೂವು, ದೊಡ್ಡ ಮಲ್ಲಿಗೆ ಮತ್ತು ಗುಲಾಬಿ ಹೂವುಗಳನ್ನೆಲ್ಲ ಸೇರಿಸಿ ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದು ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ತುಂಬ ತಂದರೆ ತುಂಬ, 1-2 ದಿನ ತಗೊಳ್ಳಿದೆ. 4-5 ಜನರ ಕೈಚಳಕದಿಂದ ಮೂಡಿದಂತಹ ಸುಂದರವಾದ ವೀಳ್ಯದೆಲೆಯ ಗೂಡುದೀಪ ಇದು. 2 ದಿನದಲ್ಲಿ ಮಾಡಿದಂತಹ ಗೂಡುದೀಪ ಇದು. ಇದು ವೀಳ್ಯದೆಲೆಯನ್ನು ಕಟ್ಟಬೇಕು, ಮತ್ತು ಸೇವಂತಿಗೆ ಹೂವನ್ನು ಕಟ್ಟಬೇಕು, ಮಲ್ಲಿಗೆ ಹೂವನ್ನು ಕಟ್ಟಬೇಕು, ಗುಲಾಬಿ ಹೂವನ್ನು ಕಟ್ಟಬೇಕು. ವೀಳ್ಯದೆಲೆಯನ್ನು ಕಟ್ಟಿ ಒಂದರ ಮೇಲೆ ಒಂದರಂತೆ ಕಟ್ಟಿ, ಅದರ ಮೇಲೆ ಮಲ್ಲಿಗೆಯ ಹೂವಿನ ಹಾರವನ್ನು ಕಟ್ಟಿ, ಅದರ ನಡುವಲ್ಲಿ ಗುಲಾಬಿ ಹೂವನ್ನು ಸಿಂಗರಿಸಿದ್ದಾರೆ. ಹಾಗೆ ನಡುವಿಗೆ ಒಂದೊಂದು ಸೇವಂತಿಗೆಯ ಹೂವನ್ನು ಕೂಡ ಕಟ್ಟಿದ್ದಾರೆ. ಮೇರೆ ಗೂಡು ದೀಪ ಮಲ್ದಿ ಮೇರಲ್ಲಿ ನೀಲದ ಪೂರ ಸೇರ್ದು ಗೂಡು ದೀಪ ಮಲ್ದೇರು ಮಸ್ತ್ ಲಾಯ್ಕ್ ಆತನ ನಿಕ್ಲೆ ಪೂರ ಎಂಚಾಣ್ ಬಂದು ಪಲ್ಲೆ. ಈ ಸುಂದರವಾದ ವೀಳ್ಯದೆಲೆಯ ಗೂಡು ದೀಪವನ್ನು ಮಾಡಿದವರು ಇವರ ಹೆಸರು ಲಲಿತಾ ರೈ ಅಂತ. ನಿಮಗೆ ಮದುವೆ ಸಮಾರಂಭಕ್ಕೆಲ್ಲ ಹೋಗಲಿಕ್ಕಿದ್ರೆ ಮಲ್ಲಿಗೆ ಹೂವನ್ನು ಕೂಡ ಕಟ್ಟಿಕೊಡ್ತಾರೆ ಇವರು. ಮತ್ತು ದೇವರಿಗೆ ಹಾರ ಹಾಕಲಿಕ್ಕೆ ವೀಳ್ಯದೆಲೆಯ ಮಾಲೆಯನ್ನು ಕೂಡ ಮಾಡಿಕೊಡ್ತಾರೆ ಇವರು. ಹಾಗೆ ಸೇವಂತಿಗೆ ಮಾಲೆಯನ್ನು ಮಾಡಿಕೊಡ್ತಾರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.